ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು AshwiniVlogs. ಇವತ್ತಿನ ವ್ಲಾಗಿನ ನನ್ನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಉಂಟು, ಮತ್ತು ತುಂಬ ಹೆಲ್ಪ್ಫುಲ್ ಉಂಟು, ತುಂಬ ಯೂಸ್ಫುಲ್ ಉಂಟು ನಮ್ಮ ಡೈಲಿ ಲೈಫಲ್ಲಿ. ಸೊ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ತುಂಬ ಉಪಯುಕ್ತವಾದಂಥ ಮಾಹಿತಿ ಎಲ್ಲರಿಗೆ ಕೂಡ ನಾನು ಕೊಡುವಂತ ಅನಿಸಿತು ನನಗೆ. ಸೊ ಹಾಗೆ ಈ ವ್ಲಾಗಿನ ಮೂಲಕ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ಕೊನೆ ತನಕ ನೋಡಿ, ಆಯ್ತಾ? ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಸೇವಿಸುವಂತಹ ಆಹಾರವನ್ನೇ ಔಷಧಿ ರೂಪದಲ್ಲಿ ಹಿಂದಿನವರು ಸೇವನೆ ಮಾಡ್ತಾ ಇದ್ರು. ನಾವೇನು ಮಾಡಿದೆವು, ಅದನ್ನೆಲ್ಲ ಬಿಡ್ತಾ ಬಂದೆವು. ಸೊ ಅದರಲ್ಲಿ ಪ್ರಮುಖವಾದಂತಹದ್ದು ಏನು ಅಂತ ಹೇಳಿದ್ರೆ, ನಿಮಗೆಲ್ಲ ನಗು ಬರಬಹುದು. ಹಿಂದೆ ನಾವು ಸಣ್ಣದಿರುವಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ತಂಗಳನ್ನ ಊಟ ಮಾಡ್ತಾ ಇದ್ರಲ್ಲ. ನಂತರ ನಾವು ಬೆಳೀತಾ ತಂಗಳನ್ನ ಹೋಗಿ ಗಂಜಿ ಆಯಿತು, ಗಂಜಿ ಹೋಗಿ ದೋಸೆ ಆಯಿತು, ನಂತರ ಪೂರಿ, ಚಪಾತಿ, ಪರೋಟ ಇಂಥದ್ದೆಲ್ಲ ಬೆಳಗಿನ ಉಪಹಾರಕ್ಕೆ ಬಂತು. ಆದರೆ ಈ ತಂಗಳನ್ನ ಎಂಬುದುಂಟಲ್ಲ, ಅತ್ಯುತ್ತಮವಾದಂತಹ ಶ್ರೇಷ್ಠವಾದಂತಹ ಆಹಾರ. ನಮಗೆ ನಮ್ಮ ಆರೋಗ್ಯಕ್ಕೆ, ನಮಗೆ ಮತ್ತು ಶಕ್ತಿವರ್ಧಕವಾಗಿ ನಿರೂಪಿತವಾಗಿದೆ. ಅಂದರೆ ಈ ವರ್ಲ್ಡಲ್ಲಿ ಈಗ ಪ್ರೋಬಯೋಟಿಕ್ ಫುಡ್ಡಲ್ಲಿ ನಮ್ಮ ತಂಗಳನ್ನ, ಉಪ್ಪಿನಕಾಯಿ, ಮಜ್ಜಿಗೆ ಇಂಥದ್ದೆಲ್ಲ ಆ್ಯಡ್ ಆಗಿದೆ. ಸೊ ತಂಗಳನ್ನಕ್ಕೆ ಸೈಂಟಿಫಿಕ್ ಆಗಿ ಪ್ರೋಬಯೋಟಿಕ್ ಫುಡ್ ಅಥವಾ ಫರ್ಮೆಂಟೆಡ್ ರೈಸ್ ಅಂತ ಹೇಳ್ತೇವೆ. ಅಂದರೆ ಈಗ ನಾವು ತಂಗಳನ್ನ ಅಂತ ಹೇಳಿ ನಗಾಡ್ತಾರೆ, ಅದನ್ನೇ ನಾವು ಸೈಂಟಿಫಿಕ್ ಆಗಿ ಹೇಳ್ಬೋದು ಫರ್ಮೆಂಟೆಡ್ ರೈಸ್ ಅಂತ. ಹಾಗೆ ಫರ್ಮೆಂಟೆಡ್ ಮಿಲ್ಕ್ ಅಂದರೆ ಎಂತ? ಮಜ್ಜಿಗೆ. ಮತ್ತು ಗ್ರೀಕ್ ಯೋಗರ್ಟ್ ಅಂತ ಹೇಳ್ತಾರೆ. ಯೋಗರ್ಟ್ ಎಂತಪ್ಪ ಇದು ಯೋಗರ್ಟ್ ಅಂತ ನಾವು ಎಣಿಸ್ತೇವೆ. ಅದೆಂತ, ಮೊಸರಿನ ನೀರೆಲ್ಲ ತೆಗೆದು ದಪ್ಪ ಗಟ್ಟಿ ಮೊಸರು ಸಿಗ್ತದಲ್ಲ, ಅದುವೇ ಯೋಗರ್ಟ್. ಹಾಗೆ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಫರ್ಮೆಂಟೆಡ್ ರೈಸ್ ಅಂದರೆ ಎಂತ, ಇದರಿಂದ ನಮ್ಮ ದೇಹಕ್ಕೆ ಆಗುವಂತಹ ಲಾಭಗಳೇನು, ಇದನ್ನು ನಾವು ಸೇವನೆ ಹೇಗೆ ಮಾಡೋದು, ಮತ್ತು ಯಾವ ರೀತಿಯಲ್ಲಿ ಫರ್ಮೆಂಟೆಡ್ ರೈಸನ್ನು ಮಾಡ್ತಾರೆ ಎಂಬ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕಿದ್ದೇನೆ. ಸೊ ಸ್ಟಾರ್ಟ್ ಮಾಡೋ ಇವತ್ತಿನ ವ್ಲಾಗ್, ಬನ್ನಿ. ಇದು ನಾವು ಊಟ ಮಾಡಿ ರಾತ್ರಿಗೆ ಉಳಿದಂತಹ ಅನ್ನ. 3 ವಿಧದ ತಂಗಳನ್ನ ಮಾಡಲಿಕ್ಕೆ ಬೇಕಾದ ಸಾಮಗ್ರಿಗಳು ಇದಿಷ್ಟು ಕೂಡ. ಫಸ್ಟಿಗೆ 3 ಪಾತ್ರೆಗೆ ಅನ್ನವನ್ನು ಹಾಕಿಕೊಳ್ಳೋದು. ಒಂದು ಪಾತ್ರೆ ಇದು ಕರವನ್ನೇ ನಾನು ಯೂಸ್ ಮಾಡಿದ್ದೇನೆ, ಅನ್ನ ಬೇಯಿಸಿದಂತಹ ಕರ. ಅದಕ್ಕೆ ಫಸ್ಟಿಗೆ ನೀರನ್ನು ಹಾಕಿ, ಬೇಕಾದಷ್ಟು ಅನ್ನ ಮುಳುಗುವಷ್ಟು ನೀರು ಹಾಕಿ ಮುಚ್ಚಿಡುವುದು. ಇದು ನಮ್ಮ ಹಳೆಯ ಸಂಪ್ರದಾಯ. ನಮ್ಮ ಕಾಲದಲ್ಲಿ ಇದೇ ರೀತಿಯಾಗಿ ನಮ್ಮ ಊರಿನಲ್ಲಿ ಎಲ್ಲ ನಾವು ತಂಗಳನ್ನು ತಯಾರಿಸುವ ವಿಧಾನ ಹೀಗೆ. ಇನ್ನೊಂದು, ಅನ್ನಕ್ಕೆ ನಾವು ಹಾಲು ಹಾಕಿ ಅದಕ್ಕೆ ಸ್ವಲ್ಪ ಹೆಪ್ಪು ಹಾಕಿ ಅದನ್ನು ಮುಚ್ಚಿಡುವುದು. ಮತ್ತೊಂದು ವಿಧಾನ, ಅನ್ನಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಮತ್ತು ಹಸಿಮೆಣಸು ಹಾಕಿ ನೀರು ಹಾಕಿ ಮುಚ್ಚಿಟ್ರೆ ಮರುದಿವಸ ಬೆಳಿಗ್ಗೆ ನಾವು ಅದನ್ನು ತಂಗಳನ್ನವಾಗಿ ಉಪಯೋಗ ಮಾಡೋದು. ನೆಗ್ದಾಯ್ತು ಅನ್ಬೋದರಿ ಈಗ ಹತ್ತಿ ಕೊಕ್ಕೆ ಹತ್ತಿ ಉಂಡತಾ ಐಕದಾಯ್ತಾ ಬುದ್ಧರು ಕಾಯಿ ಮಣೆ ಅವು ಮರತ್ತ ಬೆಳತ್ತಾನೆ ಅವಳ ಅವು ಎಂಚ ನಮ್ಮ ಅಳತ್ತೆಗೆ ಮಲ್ಪಾಪನ ಸೊ ಇವತ್ತು ಬೆಳಿಗ್ಗಿನ ಕೆಲಸ ಎಲ್ಲ ಆಯಿತು ನೋಡಿ. ನಮ್ಮ ಹಸುಗಳನ್ನೆಲ್ಲ ತಂದಿಲ್ಲಿ ಕಟ್ಟಿದ್ದೇನೆ, ವರ್ಧನನ್ನು ಬಿಟ್ಟಿದ್ದೇನೆ, ಎಲ್ಲ ಸುತ್ತಾಡಿಕೊಂಡು ಬರ್ತಾ ಇದ್ದಾನೆ. ಫುಲ್ಲು ಟಯರ್ಡ್ ಆಯಿತು. ಇದು ಫಸ್ಟ್ ಕೆಲಸ ಈಗ ಹಾಲೆಲ್ಲ ಕರೆದಾದ್ಮೇಲೆ. ಹಾಗೆ ಇವತ್ತು ಅಡಿಕೆ ಕೊಯ್ಲಿದ್ದು ಸಹ ಕೆಲಸ ಆಗ್ತಾ ಉಂಟು. ಜನ ಎಲ್ಲ ಬಂದಿದ್ದಾರೆ. ಹೆಕ್ಲಿಕ್ಕೆ ಸೇರಲಿಕ್ಕೆ ನನಗೆ ಆಗೋದಿಲ್ಲ, ಯಾಕೆಂದರೆ ಅಡಿಗೆ ಎಲ್ಲ ಆಗಬೇಕಲ್ಲ. ಹಾಗೆ ಸೊ ಇವತ್ತು ಏನೆಲ್ಲ ಆಗ್ತದೆ ಎಂತೆಲ್ಲ ವಿಷಯ ಅಂತ, ಅಡಿಕೆ ವಿಷಯ ಇಂಟ್ರೆಸ್ಟ್ ಇದ್ದವರಿಗೆಲ್ಲ ತುಂಬ ಒಳ್ಳೆ ವ್ಲಾಗ್ ಇವತ್ತಿದಾಗ್ಬೋದು. ಸೊ ಲೆಟ್ ಅಸ್ ಸ್ಟಾರ್ಟ್, ಬನ್ನಿ. ನೋಡಿ, ಹುಡುಕಿಕೊಂಡು ಬಂದ ಇವ ಕೂಡ ಒಟ್ಟಿಗೆ.
ಇತ ಕಾಡು ತಿಕ್ಕುಜ ಹಾಂ ಹಾಂ ಇದು ಒಲ್ಪ ಅದ್ಕೊಂಡು ನಕ್ಲು ಹಾಂ ಕಾಡುತ್ತೆ ಏರು ಮಾರು ನಕ್ಲು ಏರ ಇನ್ನು ಅಂದ ರೆಡಿ ಮಾಡಿ ಇಟ್ಟಂತಹ ಫರ್ಮೆಂಟೆಡ್ ರೈಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಆಧುನಿಕ ಭಾಷೆಯಲ್ಲಿ. ನಮ್ಮ ತುಳುನಾಡಿನಲ್ಲಿ ಹೇಳ್ತಾರೆ ತಣ್ಣೆನ ಅಂತ ಹೇಳ್ತಾರೆ, ಅದೇ ಕನ್ನಡದಲ್ಲಿ ತಂಗಳನ್ನ ಅಂತ ಹೇಳ್ತಾರೆ. ಇದರಲ್ಲಿ 3 ವೆರೈಟಿ ನಾನು ಮಾಡಿದ್ದೇನೆ. ಫಸ್ಟ್ ಒನ್, ನಮ್ಮ ಊರಲ್ಲಿ ಈ ಥರ ನಾವು ಮಾಡ್ತೇವೆ ನೋಡಿ. ಬೇಯಿಸಿದ ಪಾತ್ರೆಗೆ ನಾವು ನೀರು ಹಾಕಿ ಹಾಗೆ ಮುಚ್ಚಿಡುವುದು. ಇದನ್ನು ನಾವು ನೀರು ಸಮೇತ ಅಥವಾ ನೀರು ತೆಗೆದು ಕೂಡ ಆಗ್ಬೋದು, ಮೊಸರು ಅಥವಾ ಮಜ್ಜಿಗೆಯೊಟ್ಟಿಗೆ ನಾವು ಸೇವಿಸಬಹುದು. ಇದು ಇನ್ನೊಂದು ಕಡೆ ನಮ್ಮ ಊರಲ್ಲಿ ಈ ಥರ ನಾನು ಮಾಡಿದ್ದು ನೋಡಲಿಲ್ಲ. ನೀರುಳ್ಳಿ ಮತ್ತು ಹಸಿಮೆಣಸನ್ನು ಹಾಕಿದ್ದಾರೆ. ಇದು 2 ಸಹ ಫರ್ಮೆಂಟೇಷನ್ ಆದರೆ ತುಂಬ ಒಳ್ಳೆಯದು ವಿಟಮಿನ್ B12ಗೆ. ಇದು ಇನ್ನೊಂದು, ಇದಕ್ಕೆ ಅನ್ನಕ್ಕೆ ಹೆಪ್ಪು ಹಾಕಿ ಮಾಡಿದಂತಹ ತಂಗಳನ್ನ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಈ ತಂಗಳನ್ನವನ್ನು 3 ವೆರೈಟಿಯ ತಂಗಳನ್ನವನ್ನು ಸವಿಲಿಕ್ಕೆ ತುಂಬ ಕಾತರಳಾಗಿದ್ದೇನೆ. ಹಾಗೆ ನಾನು ಯಾವ ಯಾವ ರೀತಿ ಮಾಡ್ತೇನೆ ಅಂತ ನೀವು ಕೂಡ ನೋಡಿ. ನಮ್ಮ ಊರಲ್ಲೆಲ್ಲ ಈ ತಂಗಳನ್ನ ನಾವೆಲ್ಲ ಸಣ್ಣದಿರುವಾಗ ಭಾರಿ ಆಸೆಪಟ್ಟು ತಿಂತಾ ಇದ್ದೆವು. ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದು, ಎಣ್ಣೆಯಲ್ಲಿ ಬೆಳ್ಳುಳ್ಳಿಯನ್ನು ಸರಿ ಕರ್ಕುರು ಮಾಡಿ ಕಾಯಿಸಿ ಅನ್ನದು ನೀರನ್ನು ಹಿಂಡಿ ತೆಗೆದು ಅದಕ್ಕೆ ಬೆಳ್ಳುಳ್ಳಿಯನ್ನು ಕರ್ಕುರು ಕಾಯಿಸಿ ಮಾಡಿದಂತಹ ಒಗ್ಗರಣೆಯನ್ನು ಹಾಕೋದು, ಮತ್ತು ಅದರಲ್ಲೇ ಊಟ ಮಾಡೋದು. ಅದಕ್ಕೆ ಸ್ವಲ್ಪ ಬೇಕಿದ್ರೆ ಮಜ್ಜಿಗೆ, ಆಗ ತಾನೇ ಕಡ್ದು ತೆಗೆದಂತಹ ಮಜ್ಜಿಗೆ ಅಥವಾ ಖಾಲಿ ಉಪ್ಪಿನಕಾಯಿ ಸಹ ಹಾಕಿ ತಿನ್ಬೋದು. ಸೊ ಈ 3ಅನ್ನು ಸಹ ಈಗ ನಾನು ಟೇಸ್ಟ್ ಮಾಡ್ತೇನೆ. ಈಚೆದಕ್ಕೆ ನಾವು ಉಪ್ಪು ಹಾಕಿ ಅದನ್ನು ಸರಿ ಕೈಯಲ್ಲಿ ಹೀಗೆ ಹುಡಿ ಮಾಡಿ ಮಿಕ್ಸ್ ಮಾಡಿ ತಿನ್ನೋದು, ನೀರುಳ್ಳಿ ಮತ್ತು ಮೆಣಸು ಹಾಕಿದ್ದು. ಇದು ಇನ್ನೊಂದು. ಸೊ ಇದು ಒಂದು ಎಷ್ಟು ಪಾಪ್ಯುಲಾರಿಟಿ ಅಂದರೆ ಇಡೀ ವರ್ಲ್ಡಲ್ಲಿ ಅತ್ಯುತ್ತಮ ಆಹಾರ ಯಾವುದು ಅಂತ ಕೇಳಿದರೆ ಅದು ತಂಗಳನ್ನ ಅಂತ ಆಗಿದೆ. ನಾವೆಲ್ಲ ಬಿಡ್ತಾ ಬಂದೇವಲ್ಲ, ತಂಗಳನ್ನ ಅನ್ನೋದು ನಮ್ಮ ಗಟ್ ಇದೆಯಲ್ಲ, ಗಟ್, ಅದಕ್ಕೆ ಭಾರಿ ಒಳ್ಳೆಯದಂತೆ. ಇದು ಅಷ್ಟು ಬ್ಯಾಕ್ಟೀರಿಯಾಸ್ ಅಲ್ಲಿ ಹುಟ್ಟಿಕೊಂಡು ನಮ್ಮ ಜೀರ್ಣಕ್ರಿಯೆಯನ್ನು, ನಮ್ಮ ಇಂಟೆಸ್ಟೈನನ್ನೆಲ್ಲ ಅಷ್ಟು ಆರೋಗ್ಯದಾಯಕವಾಗಿ ಇರ್ತದಂತೆ. ದೇಹಕ್ಕೆ ಸಹ ತಂಪು, ಮತ್ತು ಅದರದ್ದು ಬೆನಿಫಿಟ್ಸ್ ಹೇಳಿಕೋದ್ರೆ ತುಂಬ ಉಂಟು. ನನಗನ್ನಿಸ್ತದೆ ನಮ್ಮ ಊರಲ್ಲೆಲ್ಲ ಅನಾರೋಗ್ಯ ಜಾಸ್ತಿ ಈಗ ಕಾಡಲಿಕ್ಕೆ ಕಾರಣ ಇದು ಸಹ ಒಂದು ಅಂತ ಅನಿಸ್ತದೆ. ನಾವು ತಂಗಳನ್ನ ತಿನ್ನೋದು ಬಿಟ್ಟದು ಅಲ್ವಾ. ತಂಗಳನ್ನ ತಿನ್ನೋದು ಬಿಟ್ಟು ನಾವು ಮೈದಾದೆಲ್ಲ ಬೆಳಿಗ್ಗೆ ತಿನ್ನಲಿಕ್ಕೆ ಶುರು ಮಾಡಿದ್ದೇವೆ. ಬ್ರೆಡ್ ರೋಸ್ಟ್ ಮಾಡಿ ಅದು ಇದು ಎಲ್ಲ ಸಹ ಅಂತಲ್ಲ, ಹೆಚ್ಚಿನವರು ಕೆಲವು ಪರ್ಸೆಂಟೇಜ್ ಜನಗಳೆಲ್ಲ ನಾವೆಲ್ಲ ಇದು ಅನ್ನದ ಐಟಮ್ ಬಿಟ್ಟು ದೋಸೆ ಇಂಥದ್ದೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಇಲ್ಲದಿದ್ದರೆ ಮೊದಲು ಎಲ್ಲ ಮನೆಯಲ್ಲಿ ಬೆಳಿಗ್ಗೆ ಗಂಜಿಯೇ ಇರುವುದು, ಗಂಜಿ ಉಪ್ಪಿನಕಾಯಿ, ತಣ್ಣೆನ ಉಪ್ಪಿನಕಾಯಿ. ಮತ್ತು ಸ್ವಲ್ಪ ಹಿರಿಯರು ಅಂತ ಇದ್ದರೆ ಅವರಿಗೆಲ್ಲ ನಮ್ಮಲ್ಲಿ ಹೇಗೆ ಹೇಳಿದರೆ ಇದೆಲ್ಲ ಕೊಡುವುದಿಲ್ಲ, ಬೆಳಿಗ್ಗೆ ಮುಸುರೆ ಅಂತ ಕೊಡುವುದಿಲ್ಲ, ಅವರೆಲ್ಲ ಅವಲಕ್ಕಿ ಎಲ್ಲ ಮಾಡಿ ಕೊಡುದು. ಮತ್ತೆ ದೋಸೆ ಗೀಸೆ ಬೆಳಿಗಿನ ಪ್ರಶ್ನೆಯೇ ಇರಲಿಲ್ಲ. ನಾವು ನೋಡುವ ನಮ್ಮ ತಂಗಳನ್ನ, ದ ಬೆಸ್ಟ್ ಫುಡ್ ಆಫ್ ದ ವರ್ಲ್ಡ್, ಹೇಗೆ ಉಂಟು, ಹೇಗೆ ರುಚಿ ಅಂತ ಬಹಳ ಸಮಯದ ಬಳಿಕ ನಾನು ಸಹ ಇದನ್ನು ಮಾಡಿ ಈಗ ಟ್ರೈ ಮಾಡ್ತಾ ಇದ್ದೇನೆ ತಿನ್ನಲಿಕ್ಕೆ. ಅದರ ಸ್ವಾದ ಹೇಗುಂಟು ಅಂತ ಎಣಿಸುವಾಗಲೇ ನನಗೆ ತುಂಬ ಆಸೆ ಆಗ್ತಾ ಉಂಟು. ಒಂದು ಬೆಳ್ಳುಳ್ಳಿ ಒಗ್ಗರಣೆ ಎಲ್ಲ ರೆಡಿ ಮಾಡ್ತೇನೆ. ಸೊ ಮತ್ತೆ ತಿನ್ನುವ. ದ ಬೆಸ್ಟ್ ಫುಡ್ ಇನ್ ದ ವರ್ಲ್ಡ್ ಅಂತ ನಾನು ಹೇಳಿದಲ್ಲ, ಅದು ಏನು ಅಂತ ಅದರ ಬಗ್ಗೆ ವಿಶೇಷಣೆಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಸಹ. ಸೊ ಅದನ್ನು ಖಂಡಿತ ದಯವಿಟ್ಟು ಎಲ್ಲರೂ ಸಹ ಓದಿ ಮನೆಯಲ್ಲಿ ಈ ರೀತಿಯಾಗಿ ಮಾಡಿ ತಿನ್ನಿ. ನಮ್ಮ ಆರೋಗ್ಯವನ್ನು ನಾವು ಇನ್ನಾದರೂ ಸುಧಾರಿಸಿಕೊಳ್ಳುವಂಥ ಎಚ್ಚೆತ್ತುಕೊಳ್ಳೋಣ ಅಂತ ನನ್ನ ಒಂದು ಅಭಿಲಾಷೆ. ಆ ದೃಷ್ಟಿಯಿಂದ ನಾನಿವತ್ತು ಈ ಒಂದು ರೆಸಿಪಿಯನ್ನು ಮಾಡಿದ್ದೇನೆ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ. ಅಂದರೆ ನನ್ನ ಗಂಡ ತಿನ್ನಲಿಲ್ಲ. ನಮ್ಮಲ್ಲಿ ಅದೊಂದು ಶಾಸ್ತ್ರ ಉಂಟು, ಗಂಡಸರು ತಂಗಳನ್ನು ತಿನ್ನಬಾರ್ದು ಅಂತ. ಅದು ಯಾಕೆ ಅಂತ ನನಗೆ ಸಹ ಗೊತ್ತಿಲ್ಲ. ಈಗ ತಾನೇ ಕಡೆದಂತಹ ಮಜ್ಜಿಗೆ ಇದೆ,
ಟ್ರೆಡಿಷ್ನಲಿ ಎಲ್ಲ ಕಡಿಲಿಕ್ಕೆ ಹೋಗಲಿಲ್ಲ, ನಮ್ಮಲ್ಲಿ ಮೆಷಿನ್ ಎಲ್ಲ ಇರುವಾಗ ಸುಮ್ಮನೆ ಯಾಕೆ ಮಾಡೋದು, ಮತ್ತು ಇಷ್ಟು ಬೆಣ್ಣೆ ತೆಗಿಲಿಕ್ಕೆ ಅಷ್ಟೇ ಕಷ್ಟ ಉಂಟು. ಟ್ರೆಡಿಷ್ನಲಿ ಗಂಟೆಗಟ್ಟಲೆ ಸಹ ಬೇಕು. ಹಾಗೆ ಈ ಮಜ್ಜಿಗೆ ಹಾಕಿಕೊಂಡು ಚೆಂದ ಮಾಡೀಗ ತಂಗಳನ್ನ ಊಟ ಮಾಡುವ. ನೋಡಿ, ಬೆಳ್ಳುಳ್ಳಿದು ಒಗ್ಗರಣೆ ಉಂಟು. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಳ್ತೇನೆ. ಇದಕ್ಕೆ ಮಜ್ಜಿಗೆ ಹಾಕ್ತಾ ಇದ್ದೇನೆ ಆಯ್ತಾ. ಮಜ್ಜಿಗೆ ಪ್ರೋಬಯೋಟಿಕ್ಸ್ ಅಂತ ಸೈನ್ಸಲ್ಲಿ ಹೇಳ್ತಾರೆ, ಸೈಂಟಿಫಿಕ್ ನೇಮ್ ತಂಗಳನ್ನಕ್ಕೆ ಪ್ರೋಬಯೋಟಿಕ್ಸ್ ಅಂತ ಹೇಳಿ. ವಿಟಮಿನ್ B12 ಹೇರಳವಾಗಿ ಸಿಗುವಂತಹ, ಸುಲಭವಾಗಿ ಸಿಗುವಂತಹ ಒಂದು ಸೋರ್ಸ್ ಅಂತ ಹೇಳಿದರೆ ತಂಗಳನ್ನ. ನಮ್ಮ ಮಜ್ಜಿಗೆ ಉಂಟಲ್ಲ, ಅದು ಸಹ ಅದೇ ಫರ್ಮೆಂಟೆಡ್ ಮಿಲ್ಕ್. ಹಾಗೆ ಕೆಲವು ವೆಜಿಟೇಬಲ್ಸನ್ನು ಕೂಡ ಫರ್ಮೆಂಟೇಷನ್ ಮಾಡಿ 1 ವಾರ ಎಲ್ಲ ಇಟ್ಟು ಯೂಸ್ ಮಾಡ್ತಾರೆ. ಅದರಲ್ಲಿ ಸಹ ವಿಟಮಿನ್ B12 ಇರ್ತದಂತೆ. ನಮ್ಮ ಪೂರ್ವಜರೆಲ್ಲ ಎಷ್ಟೆಲ್ಲ ತಿಳ್ಕೊಂಡಿದ್ರಲ್ಲ, ಸೈನ್ಸೇ ಜೀವನ ಆಗಿತ್ತಾಗ. ನಮಗೆ ಮನೋರಂಜನೆಯೇ ಜೀವನ ಆಗಿ ಹೋಗಿದೆ, ಅದಕ್ಕೆ ನಾವು ಹೀಗಾಗಿ ಇರೋದು. 2 ಐಟಮ್ ಉಂಟು, ನನಗೆ ಇಷ್ಟು ತಿನ್ನುವಾಗಲೇ ಹೆವಿ ಆಯಿತು. ಅದರದ್ದು ನಾನು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿ ಹೇಳ್ತೇನೆ. ನನಗೆ ಸಹ ಅದು ಮೆಣಸು ಮತ್ತು ಈರುಳ್ಳಿ ಹಾಕಿದ್ದು ಹೇಗೆ ಆಗ್ತದೆ ಗೊತ್ತಿಲ್ಲ, ಅಂದರೆ ಅದು ಸಹ ಅಲ್ಲಿ ಫರ್ಮೆಂಟೇಷನ್ ಆಯ್ತಲ್ಲ, ಸೊ ಅದರ ಟೇಸ್ಟ್ ಹೇಗುಂಟು ಗೊತ್ತಿಲ್ಲ ನನಗೆ ಸಹ. ಫಸ್ಟ್ ಟೈಮ್ ಇದನ್ನು ನಾವು ಸಣ್ಣದಿರುವಾಗ ತಿಂತಾ ಇದ್ದೇವೆ ಮನೆಯಲ್ಲಿ. ಡೈಲಿ ಅಂತ ಹೇಳಿ ನಮಗೆ ಸಹ ಬೋರ್ ಆಗ್ತದೆ. ಈಗ ಚಪಾತಿ ಬೇಕಾ, ತಂಗಳನ್ನ ಹೇಳಿದರೆ ಚಪಾತಿಯೇ ಬೇಕು, ಹಾಗೆ ಅನ್ನೋದು ಸಹ ಒಂದು ಅವಸ್ಥೆ ಅಲ್ಲ. ಆ್ಯಕ್ಚುಲಿ ಇದು ಎಲ್ಲರಿಗೆ ಸಹ ತಿಳಿಯಬೇಕಾದಂತಹ ಒಂದು ವಿಚಾರ ಆಯಿತು. ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟ ಆದರೆ ಸಹ ಹೀಗೆ ಮಾಡಿ ತೋರಿಸ್ತಾ ಇದ್ದೇನೆ. ನನಗೆ ನೀವು ನಗಡಿದ್ರೂ ಬೇಸರ ಇಲ್ಲ, ಬಟ್ ಮನೆಯಲ್ಲಿ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದರೂ ಈ ಥರದ ಒಂದು ಊಟ ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ತಿಂದು ಎಲ್ಲರೂ ಸಹ ಇದರ ಬೆನಿಫಿಟನ್ನು ಪಡ್ಕೊಳ್ಳಿ ಅಂತ ಹೇಳಿ. ಈ ತಂಗಳನ್ನದ ಮಹಿಮೆ, ಇದರ ಬೆನಿಫಿಟ್ ಎಲ್ಲರೂ ಸಹ ತಿಳ್ಕೊಂಡು ಎಲ್ಲರ ಮನೆಯಲ್ಲಿ ಸಹ ಆರೋಗ್ಯ ಗಟ್ಟಿಯಾಗಿರಲಿ ಅಲ್ವಾ. ಈ ತಂಗಳನ್ನ ತಿನ್ನುವ ಕ್ರಮ ಹೇಗೆ ಹೇಳಿದೆ, ಖಾಲಿ ಹೊಟ್ಟೆಯಲ್ಲಿ. ಇವಾಗ ನಾವು ಕಾಫಿ ಸಹ ಕುಡ್ದಿರಬಾರ್ದು, ಆಗ ಇದರ ಎಫೆಕ್ಟ್ 100%. ಬಂಟಿ